ವಿಷ್ಣುವಿನ ಅವತಾರವಾದ ನರಸಿಂಹ ಮತ್ಸ್ಯ ರೂಪವನ್ನು ಪಡೆದಂತಹ ದೇವಾಲಯವನ್ನ ನೀವೆಲ್ಲಾದರೂ ನೋಡಿದ್ದೀರಾ ಅಥವಾ ಅದರ ಬಗ್ಗೆ ಕೇಳಿದ್ದೀರಾ? ಎಲ್ಲಾದರೂ ವಿಷ್ಣುವಿನ 1,000 kg ತೂಕದ ಕಲ್ಲಿನ ವಿಗ್ರಹ ತೇಲುವ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ? ಹಾಗೆಯೇ ಈ ವಿಗ್ರಹದ ಕೆಳಗೆ ಶಿವನು ಕೂಡ ಮಲಗಿದ್ದಾನೆ ಅನ್ನುವ ಒಂದು ನಿಗೂಢತೆ ಇದೆ. ಹಾಗಾದರೆ ಈ ದೇವಾಲಯಗಳು ಎಲ್ಲಿವೆ, ಹೇಗಿವೆ, ಆ ಎಲ್ಲ ಅಚ್ಚರಿಯ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಪುನರ್ಸ್ಥಾಪಿಸಲು ಹಾಗೂ ಅರ್ಹರನ್ನು ಅಥವಾ ಭಕ್ತರನ್ನು ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಮುಕ್ತಿಗೊಳಿಸಲು ಸುಜನರನ್ನು ಎತ್ತಿ ಹಿಡಿದು ದುರ್ಜನರನ್ನು ದಮನಗೊಳಿಸುವ ಮೂಲಕ ಧರ್ಮ ಸಂಸ್ಥಾಪನೆಗಾಗಿ ಪರಮಾತ್ಮ ಕಾಲಕಾಲಕ್ಕೆ ಯಾವುದೋ ಒಂದು ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತಾನೆ. ಆದರೆ ವಿಚಿತ್ರ ಹಾಗೂ ವಿಸ್ಮಯ ಅಂದರೆ ಈ ಕ್ಷೇತ್ರದಲ್ಲಿ ಶ್ರೀಮನ್ನಾರಾಯಣನು ತನ್ನ 2 ಅವತಾರಗಳಾದಂತಹ ಮತ್ಸ್ಯಾವತಾರ ಹಾಗೂ ನರಸಿಂಹ ಅವತಾರವನ್ನ ಒಂದೇ ಅವತಾರದಲ್ಲಿ ಇಲ್ಲಿ ಭಕ್ತರಿಗೆ ದರ್ಶನ ಕೊಡುತ್ತಿದ್ದಾನೆ. ಹೌದು, ಅದುವೇ ಮತ್ಸ್ಯಗಿರಿಯಲ್ಲಿ ನೆಲೆಸಿಕೊಂಡಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ಬೆಟ್ಟದ ಮೇಲೆ ತಲುಪಲು ಸುಮಾರು 1500 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾಗುತ್ತದೆ. ಆದರೆ ವೃದ್ಧರಿಗೆ, ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ತಲುಪಲು ಈ ದೇವಾಲಯಕ್ಕೆ ನೇರವಾದ ರಸ್ತೆಯೂ ಕೂಡ ಇದೆ. ಆದರೆ ಕನಿಷ್ಠ ಪಕ್ಷ ಕೊನೆಗೆ ನೀವು 40 ಮೆಟ್ಟಿಲುಗಳನ್ನು ಹತ್ತಲೇಬೇಕು. ವಿಚಿತ್ರ ಹಾಗೂ ಅದ್ಭುತ ಎಂದರೆ ಈ ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ದೇವರು ಒಂದು ಬಂಡೆಯಲ್ಲಿ ಮೀನಿನ ಆಕಾರದ ರೂಪದಲ್ಲಿ ಸ್ವಯಂಭೂವಾಗಿ ಉದ್ಭವಿಸಿದ್ದಾರೆ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ಸ್ಯ ರೂಪದಲ್ಲಿ ಕಾಣಿಸಿಕೊಂಡುದರಿಂದ ಈ ಬೆಟ್ಟವನ್ನ ಮತ್ಸ್ಯಗಿರಿ ಪರ್ವತ ಎಂದೇ ಸಂಬೋಧಿಸಲಾಗುತ್ತದೆ. ಈ ದೇವಸ್ಥಾನದ ಎದುರುಗಡೆ ಅತ್ಯಂತ ಪುರಾತನ ಹಾಗೂ ನೈಸರ್ಗಿಕವಾಗಿ ರೂಪುಗೊಂಡಿರುವ ಒಂದು ಪವಿತ್ರ ಕಲ್ಯಾಣಿ ಅಂದರೆ ಪುಷ್ಕರಣಿ ಕೂಡ ಇದೆ. ವಿಶಿಷ್ಟ ಅಂದರೆ ಈ ಪುಷ್ಕರಣಿಯ ನೀರು ಕಾಲಕ್ಕೆ ತಕ್ಕಂತೆ ವರ್ಷಕ್ಕೆ 3 ಬಾರಿ ಬಣ್ಣವನ್ನು ಬದಲಾಯಿಸುತ್ತದೆ. ಅಂದರೆ ಮಳೆಗಾಲದಲ್ಲಿ ಬಿಳಿಯಾಗಿದ್ದರೆ ಚಳಿಗಾಲದಲ್ಲಿ ಹಳದಿಯಾಗಿರುತ್ತದೆ ಹಾಗೂ ಬೇಸಿಗೆಗಾಲದಲ್ಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಈ ದೇವಸ್ಥಾನಕ್ಕೆ ನೀವು ಯಾವುದೇ ಸಮಯ ಹೋದರೂ ವರ್ಷದ 365 ದಿವಸ ಹಾಗೂ 24 ಗಂಟೆಯೂ ಪುಷ್ಕರಣಿಯಲ್ಲಿ ಸದಾ ನೀರು ಇರುತ್ತದೆ. ವಿಚಿತ್ರ ಏನೆಂದರೆ ನೀರು ಬೆಟ್ಟದ ಮೇಲೆ ಹೇಗೆ ಬರುತ್ತದೆ ಅನ್ನುವುದೇ ಇಲ್ಲಿನ ಭಕ್ತರಿಗೆ ಒಂದು ಮಿಥ್ಯವಾಗಿದೆ. ಆದರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಗರ್ಭಗುಡಿಯಲ್ಲಿರುವ ಲಕ್ಷ್ಮೀನಾರಾಯಣ ಸ್ವಾಮಿಯ ಪಾದದ ಅಡಿಯಿಂದ ನೀರು ಸದಾ ಜಿನುಗುತ್ತದೆ. ಆದರೆ ಇದು ಎಲ್ಲಿಂದ ಬರುತ್ತದೆ ಅನ್ನುವುದು ಇಲ್ಲಿಯವರೆಗೂ ನಿಗೂಢವಾಗಿಯೇ ಉಳಿದುಕೊಂಡಿದೆ. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆಯೇ ಇಲ್ಲಿರುವ ಅದ್ಭುತವಾದಂತಹ ಪುಷ್ಕರಣಿ. ಆದರೆ ಈ ಪುಷ್ಕರಣಿಯ ಹಾಗೂ ಬೆಟ್ಟದ ಮುಖ್ಯ ಆಕರ್ಷಣೆ ಇಲ್ಲಿ ನೆಲೆಸಿರುವ ದೇವತಾ ಸಮಾನದ ಮೀನುಗಳು. ಅಂದರೆ ಈ ಮೀನುಗಳನ್ನ ನರಸಿಂಹ ಅವತಾರವೆಂದೇ ಇಲ್ಲಿನ ಭಕ್ತರು ನಂಬಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಈ ಮೀನಿನ ಮುಖದ ಆಕಾರ. ಈ ಮೀನುಗಳು ಇಲ್ಲಿ ಬಿಟ್ಟು ಬೇರೆಲ್ಲವೂ ಭೂಮಿಯ ಮೇಲೆ ನಿಮಗೆ ಕಾಣುವುದಿಲ್ಲ. ಕಾರಣ ಈ ಮೀನಿನ ಹಣೆಯ ಮೇಲೆ ವಿಷ್ಣು ನಾಮಗಳು ನಿಮಗೆ ಕಾಣುತ್ತವೆ. ಹಾಗೆಯೇ ಈ ಮೀನಿನ ಬಾಯಿ ಕೂಡ ಸಿಂಹದ ಬಾಯಿಯ ಆಕಾರವನ್ನು ಹೊಂದಿದೆ. ಜೊತೆಗೆ ಸಿಂಹದ ಹಾಗೆ ಇರುವ ಮೀಸುಗಳು ಕೂಡ ಇಲ್ಲಿರುವ ಮೀನುಗಳಲ್ಲಿ ನೀವು ಕಾಣಬಹುದು. ಹಣೆಯ ಮೇಲೆ ವಿಷ್ಣುನಾಮ ಹಾಗೂ ಮೀಸೆ ಹೊತ್ತಿರುವ ಮೀನುಗಳನ್ನು ನೋಡಿದರೆ ಸಾಕ್ಷಾತ್ ನರಸಿಂಹ ಅವತಾರವನ್ನು ನೋಡಿದ ಹಾಗೆ ಆಗುತ್ತದೆ ಎಂದು ಇಲ್ಲಿನ ಭಕ್ತ ಮಂಡಳಿ ನಂಬಿದೆ. ಇದೇ ಕಾರಣ ಪುರಾಣಗಳಿಂದ ಇಲ್ಲಿಯವರೆಗೂ ಇಲ್ಲಿರುವ ಮೀನುಗಳನ್ನು ನರಸಿಂಹ ಅವತಾರ ಎಂದೇ ಭಾವಿಸಲಾಗಿದೆ. ಅಂದ ಹಾಗೆ ಪ್ರತಿದಿನ ಬೆಳಗ್ಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರತಿ ಕೂಡ ಇಲ್ಲಿ ಜರುಗುತ್ತದೆ. ಆಮೇಲೆ ಪ್ರತಿನಿತ್ಯ ಪೂಜಾರಿಗಳು ಆ ಪ್ರಸಾದವನ್ನು ಮೊದಲಿಗೆ ಈ ಮೀನುಗಳಿಗೆ ಕೊಡಲಾಗುತ್ತದೆ. ಅನಂತರವೇ ಅಲ್ಲಿ ಸೇರಿರುವ ಭಕ್ತರಿಗೆ ಪ್ರಸಾದವನ್ನ ಹಂಚಲಾಗುತ್ತದೆ. ಈಗ ಈ ಅದ್ಭುತ ದೃಶ್ಯವನ್ನು ನೋಡಲೆಂದೇ ನೂರಾರು ಭಕ್ತರು ಪ್ರತಿನಿತ್ಯ ಈ ಪುಷ್ಕರಣಿಯ ಸುತ್ತಲೂ ಸೇರುತ್ತಾರೆ. ಕೇವಲ ಅರ್ಚಕರು ಬರುತ್ತಿದ್ದ ಹಾಗೆ ಈ ಮೀನುಗಳು ಎಲ್ಲಿರುತ್ತವೆ ಗೊತ್ತಿಲ್ಲ. ಆ ಒಂದು ಗಂಟೆಯ ಸದ್ದು ಕೇಳಿ ಅವು ಪುಷ್ಕರಣಿಯ ತೀರಕ್ಕೆ ಅಂದರೆ ಮೇಲುಗಡೆ ಬರುತ್ತವೆ. ಈ ದೃಶ್ಯವನ್ನು ನೋಡುವುದೇ ಒಂದು ವಿಸ್ಮಯಕರವಾಗಿರುತ್ತದೆ. ಇದೇ ಕಾರಣ ಭಕ್ತಾದಿಗಳು ಇಲ್ಲಿರುವ ಮೀನುಗಳನ್ನು ದೇವರು ಮೀನುಗಳೆಂದೇ ಭಾವಿಸಿದ್ದಾರೆ. ಹಾಗೂ ಯಾವುದೇ ಕಾರಣಕ್ಕೂ ಈ ಮೀನುಗಳನ್ನು ಯಾರೂ ಕೂಡ ಹಿಡಿಯುವ ಹಾಗಿಲ್ಲ. ಒಂದು ವೇಳೆ ಈ ರೀತಿ ಮಾಡಿದರೆ ಅವರ ಜೀವನದಲ್ಲಿ ಕೆಡುಕು ಉಂಟಾಗುತ್ತದೆ ಎಂದು ಇಲ್ಲಿನ ಅರ್ಚಕರು ಹೇಳುತ್ತಾರೆ.
ಭಕ್ತರು ತಾವು ತಂದಿರುವ ಪ್ರಸಾದವನ್ನು ಇಲ್ಲಿ ಮೀನುಗಳಿಗೂ ಕೂಡ ನೀಡುತ್ತಾರೆ. ಈ ಬೆಟ್ಟವು ಎಷ್ಟು ಪವಿತ್ರತೆ ಹೊಂದಿದೆಯೋ ಅಷ್ಟೇ ಪುಷ್ಕರಣಿಯ ನೀರು ಕೂಡ ಶ್ರೇಷ್ಠವಾಗಿದೆ. ಇದೇ ಕಾರಣ ಈ ಪುಷ್ಕರಣಿಯ ನೀರಿನಲ್ಲಿ ಸ್ನಾನ ಮಾಡಿದರೆ ಅಥವಾ ನೀರನ್ನು ಪ್ರೋಕ್ಷಿಸಿದರೆ ಎಲ್ಲ ರೀತಿಯ ಚರ್ಮ ರೋಗಗಳು ಹಾಗೂ ರೋಗ ರುಜಿನಗಳು ಮಾಯವಾಗುತ್ತದೆ ಎನ್ನುವ ಐತಿಹ್ಯ ಈ ದೇವಸ್ಥಾನದ ಪುಷ್ಕರಣಿಗೆ ಸಂಬಂಧಿಸಿದೆ. ಇನ್ನೊಂದು ಮುಖ್ಯವಾದ ವಿಶೇಷವೇನೆಂದರೆ ರೈತಾಪಿ ಜನರು ಹೆಚ್ಚಾಗಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಲು ಒಂದು ಮುಖ್ಯ ಕಾರಣವೂ ಕೂಡ ಇದೆ. ಇಲ್ಲಿಯ ನೀರನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ಹೋಗಿ ತಮ್ಮ ಹೊಲದಲ್ಲಿರುವ ಬೆಳೆಗಳ ಮೇಲೆ ಚಿಮುಕಿಸಿದರೆ ಆ ವರ್ಷ ಅದ್ಭುತವಾದ ಬೆಳೆ ಬರುತ್ತದೆ ಎನ್ನುವ ಅಪಾರ ನಂಬಿಕೆ ಈ ಭಾಗದ ಜನರಲ್ಲಿದೆ. ಅಂದ ಹಾಗೆ ಈ ಮತ್ಸ್ಯಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ತೆಲಂಗಾಣದ ನಲ್ಲಗೊಂಡ ಜಿಲ್ಲೆಯ ಒಲಿಗೊಂಡ ಮಂಡಲದ ವೇಮುಗುಂಡಲ ಗ್ರಾಮದಲ್ಲಿದೆ. ಸ್ನೇಹಿತರೆ, ಈ ವೇಮುಲಕೊಂಡ ಗ್ರಾಮದ ವಿಳಾಸ ಈ ಥರ ಇದೆ. ವೇಲುಗೊಂಡ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ವೇಲಿಗೊಂದ ರಸ್ತೆ, ವೇಮುಲಕೊಂಡ ಗುಟ್ಟ, ವೇಮುಲಕೊಂಡ ತಾಲೂಕು ಹಾಗೂ ಭುವನಗಿರಿ ಜಿಲ್ಲೆ, ತೆಲಂಗಾಣ. ಅಂದ ಹಾಗೆ ಈ ಮತ್ಸ್ಯಗಿರಿ ಪರ್ವತ ತೆಲಂಗಾಣದ ರಾಜ್ಯದ ರಾಜಧಾನಿ ಹೈದರಾಬಾದ್ನಿಂದ 82 ಕಿಲೋಮೀಟರ್ ದೂರದಲ್ಲಿದ್ದರೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 672 ಕಿಲೋಮೀಟರ್ ದೂರದಲ್ಲಿದೆ. ಈ ವಿಷ್ಣುವಿನ ಹಾಗೂ ಶಿವನ ಆಕರ್ಷಕ ಹಾಗೂ ಅದ್ಭುತ ವಿಸ್ಮಯ ದೇವಾಲಯ ಭಾರತದಲ್ಲಿ ಇಲ್ಲ ಸ್ನೇಹಿತರೆ. ಇದು ನಮ್ಮ ನೆರೆಯ ದೇಶವಾದಂತಹ ನೇಪಾಳದಲ್ಲಿದೆ. ನಿಮಗೆ ಗೊತ್ತಿರುವ ಹಾಗೆ ಇಡೀ ವಿಶ್ವದಲ್ಲಿ ನೇಪಾಳ ಒಂದೇ ದೇಶ ಹಿಂದೂ ದೇಶವೆಂದು ಘೋಷಿಸಲಾಗಿದೆ. ಈ ಆಶ್ಚರ್ಯಕರ ಹಾಗೂ ವಿಸ್ಮಯಕಾರಿ ದೇವಾಲಯವನ್ನು ಬುಧ ನೀಲಕಂಠ ದೇವಾಲಯ ಎಂದು ಕರೆಯುತ್ತಾರೆ. ತೆರೆದ ಪ್ರದೇಶದಲ್ಲಿ ವಿಷ್ಣುವಿನ ವಿಗ್ರಹ ಇರುವ ಈ ದೇವಾಲಯ ತುಂಬಾನೇ ವಿಶೇಷವಾಗಿದೆ ಸ್ನೇಹಿತರೆ. ಬುಧ ನೀಲಕಂಠ ದೇವಸ್ಥಾನ ಕಾಠ್ಮಂಡು ಕಣಿವೆಯ ಶಿವಪುರಿ ಹಿಲ್ನ ಉತ್ತರ ಭಾಗದಲ್ಲಿದೆ. ಈ ದೇವಾಲಯ ಅಸ್ತಿತ್ವಕ್ಕೆ ಬಂದಿರುವ ಹಿಂದೆ ಒಂದು ರೋಚಕ ಸಂಗತಿ ಇದೆ ಸ್ನೇಹಿತರೆ. ಈ ಪ್ರದೇಶದಲ್ಲಿ ಹಿಂದೆ ರೈತನೊಬ್ಬ ಉಳುಮೆ ಮಾಡುತ್ತಿದ್ದ ವೇಳೆಯಲ್ಲಿ ನೇಗಿಲು ಸಿಲುಕಿ ಹಾಕಿಕೊಂಡಿತ್ತು. ನೇಗಿಲು ಸಿಲುಕಿದ ಜಾಗದಲ್ಲಿ ರಕ್ತಸ್ರಾವ ಪ್ರಾರಂಭವಾಗಿದ್ದನ್ನು ನೋಡಿ ಇಲ್ಲಿನ ಜನರು ಗಾಬರಿ ಪಡಲು ಪ್ರಾರಂಭ ಮಾಡಿದ್ದರು. ಆಗ ನೆಲವನ್ನು ಅಗಿದಾಗ ಸಿಕ್ಕಿದ್ದೇ ಬುಧ ನೀಲಕಂಠ ದೇವರ ವಿಗ್ರಹ. ಆ ವಿಗ್ರಹವನ್ನು ಹಾಗೆಯೇ ತೆಗೆದಾಗ ಅದರ ಕೆಳಗಡೆ ಒಂದು ಸರೋವರ ಉಂಟಾಗಿದೆ ಸ್ನೇಹಿತರೆ. ಆ ಸರೋವರದಲ್ಲಿ ತೇಲುವ ವಿಗ್ರಹವೇ ಈ ಬುಧ ನೀಲಕಂಠ ವಿಗ್ರಹವಾಗಿದೆ ಸ್ನೇಹಿತರೆ. ಆ ಪ್ರದೇಶವು ಇಂದು ದೇವಸ್ಥಾನವಾಗಿ ಮಾರ್ಪಡಿಸಲಾಗಿದೆ. ಈ ವಿಗ್ರಹ ನೀರಿನ ಮಧ್ಯಭಾಗದಲ್ಲಿ ತೇಲುತ್ತಿರುವ ವಿಷ್ಣುವಿನ ಮೂರ್ತಿ ನೋಡಲು ಇಲ್ಲಿಗೆ ಸಾವಿರಾರು ಭಕ್ತಾದಿಗಳು ಭೇಟಿ ಕೊಟ್ಟು ಅವರನ್ನು ಅಚ್ಚರಿ ಮೂಡಿಸುವಂತಾಗಿದೆ ಸ್ನೇಹಿತರೆ. ಜಗತ್ತಿನಲ್ಲಿ ನೀವು ಯಾವುದೇ ಶಿವನ ಮೂರ್ತಿಯಾಗಲಿ ಅಥವಾ ವಿಷ್ಣುವಿನ ಮೂರ್ತಿಯಾಗಲಿ ಕೂತಿರುವುದು ಹಾಗೂ ನಿಂತಿರುವ ಭಂಗಿಯಲ್ಲಿ ನೀವು ಕಂಡಿದ್ದೀರಾ, ನೋಡಿದ್ದೀರಾ. ಆದರೆ ಯಾವತ್ತಾದರೂ ಸಂಪೂರ್ಣವಾಗಿ ಮಲಗಿರುವ ಭಂಗಿಯನ್ನು ನೋಡಿದ್ದನ್ನು ನೀವು ಕಾಣಲು ಸಾಧ್ಯವಿಲ್ಲ ಸ್ನೇಹಿತರೆ. ಅಂತಹ ಅವಿಸ್ಮರಣೀಯ ಹಾಗೂ ವಿಸ್ಮಯಕಾರಿ ನೋಡಬೇಕೆಂದರೆ ನೀವು ನೇಪಾಳಕ್ಕೆ ಹೋಗಿ ಬುಧ ನೀಲಕಂಠ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು. ಈ ವಿಷ್ಣುವಿನ ಮೂರ್ತಿಯ ಭಂಗಿಯು ನಿಮಗೆ ವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಮಲಗಿರುವ ಹಾಗೆ ಕಾಣಿಸುತ್ತದೆ. ಇದು ವಿಶ್ವದಲ್ಲಿಯೇ ವಿಷ್ಣುವಿನ ಅಪರೂಪದ ಹಾಗೂ ಅದ್ಭುತ ಮೂರ್ತಿಯಾಗಿದೆ ಸ್ನೇಹಿತರೆ. ಈ ಮೂರ್ತಿಯು 13 ಮೀಟರ್ ಸರೋವರದಲ್ಲಿ 6 ಮೀಟರ್ ಉದ್ದವಾಗಿದೆ ಸ್ನೇಹಿತರೆ. ಇಲ್ಲಿಯವರೆಗೆ ಹೇಳಿದ ವಿಷಯ ನಿಮಗೆ ವಿಶೇಷವಾಗಿರಬಹುದು, ಆದರೆ ಆಶ್ಚರ್ಯ ಉಂಟು ಮಾಡುವ ಸಂಗತಿಯನ್ನ ಈಗ ಹೇಳಕ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಈ ದೇವಸ್ಥಾನದ ಹಾಗೂ ಈ ಮೂರ್ತಿಯ ರಹಸ್ಯ.
ನಾನು ಮೊದಲೇ ಹೇಳಿದ ಹಾಗೆ ಈ ದೇವಸ್ಥಾನವನ್ನು ಬುಡ ನೀಲಕಂಠ ಎಂದು ಕರೆಯುತ್ತಾರೆ. ಆದರೆ ನಿಮಗೆ ಆಶ್ಚರ್ಯವಾಗಬಹುದು, ನೀಲಕಂಠ ಎಂದು ಕರೆಯುವುದು ಶಿವನನ್ನು, ಆದರೆ ಇಲ್ಲಿರುವುದು ವಿಷ್ಣುವಿನ ಮೂರ್ತಿ. ಹಾಗಾದರೆ ಇದರ ಹಿಂದಿನ ವಿಸ್ಮಯವೇನು? ಹಾಗಾದರೆ ಇದರ ಹಿಂದಿನ ರಹಸ್ಯವೇನು? ಹಾಗಾದರೆ ಅದನ್ನು ಈಗ ತಿಳ್ಕೊಳ್ಳೋಣ. ಸಮುದ್ರ ಮಂಥನದಿಂದ ಉಂಟಾದ ವಿಷವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಶಿವನು ತಾನಾಗಿಯೇ ಕುಡಿದು ವಿಷಕಂಠನಾಗುತ್ತಾನೆ. ವಿಷವನ್ನು ಸೇವಿಸಿದ್ದರಿಂದ ಶಿವನ ಗಂಟಲು ನೀಲಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಅದಕ್ಕೆ ಶಿವನನ್ನ ನೀಲಕಂಠ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದರೆ ಶಿವ ಅಂದರೆ ನೀಲಕಂಠ. ಹಾಗಾದರೆ ಶಿವನ ದೇವಸ್ಥಾನದಲ್ಲಿ ವಿಷ್ಣು ಏನು ಮಾಡುತ್ತಿದ್ದಾನೆ ಎನ್ನುವುದು ಎಲ್ಲರಿಗೂ ಆಶ್ಚರ್ಯವಾಗುವಂತಹ ವಿಷಯವಾಗಿದೆ. ವಿಚಿತ್ರ ಹಾಗೂ ವಿಶೇಷ ಅಂದರೆ ಶಿವರಾತ್ರಿಯಂದು ಈ ಮೂರ್ತಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಪೂಜಿಸುವ ಸಂದರ್ಭದಲ್ಲಿ ಈ ಸರೋವರದಲ್ಲಿ ಉಂಟಾಗುವ ನೆರಳನ್ನು ಕೂಡ ಇಲ್ಲಿ ಪೂಜಿಸಲಾಗುತ್ತದೆ. ಯಾಕಂದರೆ ಈ ನೆರಳಿನಲ್ಲಿ ಗೋಚರಿಸುವುದು ಆ ಶಿವನ ರೂಪ. ಮೂರ್ತಿ ವಿಷ್ಣುವಿನದಾದರೂ ನೆರಳು ಹಾಗೂ ರೂಪ ಇಲ್ಲಿ ಶಿವನದಾಗಿರುತ್ತದೆ. ಇದೇ ಈ ದೇವಸ್ಥಾನದ ವಿಸ್ಮಯಕಾರಿ ಹಾಗೂ ಆಶ್ಚರ್ಯಕರ ಸಂಗತಿಯಾಗಿದೆ ಸ್ನೇಹಿತರೆ. ಇದು ಯಾಕೆ ಆಗುತ್ತದೆ, ಯಾವ ಕಾರಣಕ್ಕೆ ಆಗುತ್ತದೆ, ಹೇಗೆ ಆಗುತ್ತದೆ ಎಂದು ಇಲ್ಲಿಯವರೆಗೂ ಯಾರಿಗೂ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ವಿಚಿತ್ರ ಏನೆಂದರೆ ಈ ಮೂರ್ತಿಯು ಸಂಪೂರ್ಣವಾಗಿ ತೇಲುತ್ತದೆ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಹಾಗೂ ಪೂಜಾರಿಗಳ ಪ್ರಕಾರ ವಿಷ್ಣುವಿನ ಮೂರ್ತಿಯ ಕೆಳಗಡೆ ಶಿವನ ಮೂರ್ತಿಯೂ ಇದೆ ಎಂದು ನಂಬಲಾಗಿದೆ ಅಷ್ಟೇ. ಆದರೆ ಇಲ್ಲಿಯವರೆಗೂ ಯಾರಿಗೂ ಇದನ್ನು ದೃಢಪಡಿಸಲು ಸಾಧ್ಯವಾಗಿಲ್ಲ. ಸ್ನೇಹಿತರೆ, ನಾವು ಜೀವನದಲ್ಲಿ ಎಷ್ಟೋ ದೇವಾಲಯಗಳನ್ನು ನೋಡಿದ್ದೇವೆ. ಆದರೆ ಇಂತಹ ಹಲವು ವಿಶೇಷತೆಯನ್ನು ಹೊಂದಿರುವ ದೇವಾಲಯವನ್ನು ನೋಡುವುದು ಅತಿ ಅಪರೂಪ. ಆದ್ದರಿಂದ ನಿಮಗೆ ಸಮಯ ಸಿಕ್ಕರೆ ಖಂಡಿತವಾಗಿಯೂ ಇಂತಹ ವಿಶೇಷ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ನೀವು ಗಳಿಸಬಹುದು.